ನಗರದ ಪಾಂಡೇಶ್ವರದಲ್ಲಿರುವ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಿಟಿ ಕ್ಯಾಂಪಸ್ನಲ್ಲಿ ಸ್ಪೆಕ್ಟ್ರಮ್ ಎಂಬ ಒಂದು ದಿನದ ಕಾರ್ಯಕ್ರಮವನ್ನು ಸಮಾಜ ಕಾರ್ಯ ಮತ್ತು ಮಾನವಿಕ ಕಾಲೇಜು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಡೀನ್ ಡಾಕ್ಟರ್ ಲವಿನಾ ಡಿಮಲೋ ಚಿಕ್ಕ ಮಡಕೆಗೆ ಬಣ್ಣ ಹಚ್ಚುವುದರೊಂದಿಗೆ ಉದ್ಘಾಟಿಸಿದರು. ಎಂಎಸ್ಡಬ್ಲ್ಯೂ, ಬಿಎಸ್ಡಬ್ಲ್ಯೂ, ಬಿಎ ಜರ್ನಲಿಸಂ ವಿದ್ಯಾರ್ಥಿಗಳು ಸ್ಪೆಕ್ಟ್ರಮ್ನಲ್ಲಿ ಭಾಗವಹಿಸಿದರು. ವೆಜಿಟೇಬಲ್ ಕಾರ್ವಿಂಗ್, ಕುಕಿಂಗ್ ವಿಥೌಟ್ ಫೈರ್, ಪಾಟ್ ಡೆಕೋರೇಷನ್ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ವಿದ್ಯಾ, ಡಾಕ್ಟರ್ ಪ್ರದೀಪ್ ಎಂಟಿ, ಪ್ರೊಫೆಸರ್ ಜಾಯ್ಸನ್ ಫ್ರೆಂಕಿ ಕಾರ್ಡೋಜಾ ಮತ್ತು ಸುಷ್ಮಿತಾ, ರಿಸರ್ಚ್ ಸ್ಕಾಲರ್ಗಳಾದ ಸಾರಾ ಜೀನಾ ಡಿ ಅಲ್ಮೇಡಾ, ಇಂದು ನಾಯರ್, ಹರಿಸೂರ್ಯ, ಎವಿನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.